ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ. ಸಹ ಪ್ರಾಯೋಜಕರು ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ ರವರ ಡಬಲ್ ಸ್ಟಾರ್ ಹಾಗೂ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ. ಶಾಲಿಮಾರ್ ಗೋಲ್ಡ್ ಕರ್ನಾಟಕದ ಅತ್ಯಂತ ರುಚಿಕರವಾದ ಚಹಾ. ಕರ್ನಾಟಕದಲ್ಲಿ ಎಲ್ಲೇ ಹೋದ್ರೂ ಅದೇ ಸ್ವಾದ ಮತ್ತು ಸುವಾಸನೆ ಯಾವಾಗಲೂ ಒಂದೇ ತರ ಇರುತ್ತೆ. ತಾಮ್ರಗೌಡ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ, ಪ್ರಕೃತಿಯ ಕಾಳಜಿಗೆ. ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ. ನಾಮವು ನೂರುಂಟು ಸ್ವಾಮಿಗೆ, ನಾಮವು ನೂರುಂಟು, ನಾಮವು ನೂರುಂಟು ಸ್ವಾಮಿಗೆ, ನಾಮವು ನೂರುಂಟು. ಭಜಿಸಲು ಶುಭ ದಿನ ನಮಗುಂಟು, ನೆನೆಯಲು ಮೋಕ್ಷವು ನಮಗುಂಟು. ಈಗಳಿಗೆ ಶುಭಗಳಿಗೆ ಭಜಿಸಲು ಶುಭ ದಿನ ನಮಗುಂಟು. ಕಾದಿಗೆ ನಾನಿಂದು ನಿನ್ನ ಸನ್ನಿಧಿಗೆ ಬಂದು, ನೀ ದರ್ಶನ ನೀಡಿಂದು. ಅರಿತಿಗೆ ನಾನಿಂದು ನಾಗರೂಪನು ನೀನೆಂದು, ನೀ ಕರುಣೆಯ ತೋರಿಂದು. ನಮಿಸಿಗೆ ನಾನಿಂದು ಉಡುಪಿ ಕುಕ್ಕಿಕಟ್ಟೆಯ ಮುಚ್ಲುಕೋಡು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಪುರಾತನ ಪ್ರಸಿದ್ಧ ದೇವಸ್ಥಾನಗಳಲ್ಲೊಂದು. ಉಡುಪಿ ಶ್ರೀಕೃಷ್ಣನ ನೆಲೆವೀಡು. ಶ್ರೀಕೃಷ್ಣ ದೇವಸ್ಥಾನದಂತೆ ಪ್ರಸಿದ್ಧಿ ಪಡೆದ ದೇವಸ್ಥಾನಗಳಲ್ಲಿ ಒಂದು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ. ಅರಿತಿಗೆ ನಾನಿಂದು ಅನ್ನದಾತನು ನೀನೆಂದು, ದರ್ಶನ ನೀಡಿಂದು. ಕ್ರಿಸ್ತಶಕ 4ನೇ ಶತಮಾನದಲ್ಲಿ ರಾಮ ಭೋಜರಾಜ ಈ ಪ್ರದೇಶವನ್ನ ಆಡಳಿತ ನಡೆಸುತ್ತಿದ್ದ. ಒಮ್ಮೆ ಈ ಅರಸ ರಾಜಸೂಯ ಯಾಗ ಮಾಡುವ ಸಂದರ್ಭದಲ್ಲಿ ಭೂಮಿಯನ್ನ ಉಳುವಾಗ ನೇಗಿಲಿಗೆ ಸರ್ಪ ಸಿಕ್ಕಿ ಮೃತಪಟ್ಟಿತ್ತು. ಇದನ್ನು ನೋಡಿದ ಅರಸರಿಗೆ ಏನು ಮಾಡೋದು ಎಂದು ನೆನೆದಾಗ ಕನಸಿನಲ್ಲಿ ಪರಶುರಾಮ ದೇವರು ಬಂದು ಈ ಊರಿನ ಮಧ್ಯಭಾಗದಲ್ಲಿ ಅನಂತೇಶ್ವರ ದೇವರ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ, ಊರಿನ 4 ಮೂಲೆಯಲ್ಲಿ 4 ನಾಗಾಲಯವನ್ನ ಪ್ರತಿಷ್ಠಾಪನೆ ಮಾಡು, ಹಾಗೆ 4 ದುರ್ಗಾಲಯವನ್ನ ಪ್ರತಿಷ್ಠಾಪನೆ ಮಾಡು. ಹಾಗೆ ಪ್ರತಿಷ್ಠಾಪನೆ ಮಾಡಿದ ನಾಗಾಲಯಗಳು ತಾಗೋಡು, ಮಾಗೋಡು, ಅರಿತೋಡು, ಮುಚ್ಲುಕೋಡು. ಹೀಗೆ ಪ್ರತಿಷ್ಠಾಪಿಸಿದ ದೇವಾಲಯಗಳಲ್ಲಿ ಒಂದು ದೇವಾಲಯ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ. ಸರ್ವಾಲಂಕೃತ ನೀನೆಂದು, ಕರುಣೆಯ ತೋರಿಂದು. ನುಡಿದಿಗೆ ನಾನಿಂದು ತ್ರಿಲೋಕ ಜ್ಞಾನಿಯು ನೀನೆಂದು, ಅಭಯವ ನೀಡಿಂದು. ಅರಿತಿಗೆ ನಾನಿಂದು ತ್ರಿಲೋಕ ಬಂಧುವು ನೀನೆಂದು, ತ್ರಿಲೋಕ ರಕ್ಷಕ ನೀನೆಂದು. ಈ ಕ್ಷೇತ್ರದಲ್ಲಿ ಮಂಗಳವಾರ ವಿಶೇಷ, ಸಂತಾನ, ವಿವಾಹ, ಜಾತಕದಲ್ಲಿ ಅಂಗಾರಕ ದೋಷ ಇದ್ರೆ ಮಂಗಳವಾರ ದೇವರಿಗೆ ತೊಗರಿಬೇಳೆ ಸೇವೆ ಸಮರ್ಪಣೆ ಮಾಡಿದರೆ ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇದೆ. ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಆಶ್ಲೇಷ ಬಲಿಯ ಒಂದು ನೋಟ.
ಭೂಸುತ ಅಂತವನನ್ನು ಹೇಳ್ತಾರೆ, ಭೂಮ ರಕ್ಷಕ ಅಂತಲೂ ಹೇಳ್ತಾರೆ, ಭೂ ಸಂರಕ್ಷಕಗಾರಕ ಅಂತ. ಅದರಿಂದ ಭೂಮಿಯಲ್ಲಿರುವರೆಲ್ಲ ನಾವು ನಿನ್ನನ್ನು ಪ್ರಾರ್ಥನೆ ಮಾಡ್ತೀವಿ. ಆರೋಗ್ಯ ಪುತ್ರಾಪ್ತೆಯೇ, ಒಳ್ಳೆಯ ಆರೋಗ್ಯ, ಜೀವನದಲ್ಲಿ ನಮ್ಮಸಿಗೆ ನೆಮ್ಮದಿಯಾದ ಜೀವನ, ಶಾಂತಿ ಸಮಾಧಾನ. ದೇಹದಲ್ಲಿ ಎಲ್ಲ ವಾತ ಪಿತ್ತ ಕಫಗಳಿಂದ ಬರುವಂತಹದ್ದು, ಚರ್ಮಗಳ ದೋಷ, ಬೆನ್ನಹುರಿಯ ದೋಷ, ಕಣ್ಣಿನ ದೋಷ, ಹೃದಯ ಸ್ಪಂದನಾದಿಗಳು, ವ್ರಣಾದಿಗಳು, ಬೇರೆ ಬೇರೆ ರೀತಿಯ ಚರ್ಮ ರೋಗಗಳೆಲ್ಲ ಇದ್ರೆ ಅದೆಲ್ಲ ಪರಿಹಾರ ಮಾಡಿ ಪುತ್ರಾಪ್ತೆಯೇ, ಒಳ್ಳೆಯ ಸಂತತಿಯನ್ನು ಕೊಡುವವನು ಅಂತರ ಶಾಸ್ತ್ರ ಇದು. ಹಾಗಿರುವಾಗ ಆ ಪ್ರಕಾರ ದೇವರನ್ನು ನಾವು ಭಕ್ತಿಯಲ್ಲಿ ಆರಾಧನೆ ಮಾಡಬೇಕು. ಎಲ್ಲ ನಾಗದೇವರನ್ನು ನಾವು ಕರೆದು ಉತ್ತಮ ಭೋಗಿಗಳು, ತೃಪ್ಯಂತಿ ಉತ್ತಮ ಭೋಗಿನಸ್ತು, ಭೋಗಿ ಅಂದರೆ ಸರ್ಪದೇವತೆಗಳು, ಅದರಲ್ಲಿ ಉತ್ತಮ ಕುಲದವರು, ಅವರನ್ನೆಲ್ಲ ನಾವು ಕರೆದ ಆವಾಹನೆ. ಸರ್ಪ, ಅನಂತ, ಶೇಷ, ಕಪಿಲ, ನಾಗ, ಕಾರ್ಕೋಟಕ, ಶಂಖಪಾಲ, ಭೂಧರ ಅಂತ 8 ಸಾಮಂತರಾಜರು, ವಾಸುಕಿ ಚಕ್ರವರ್ತಿಗೆ ಪ್ರತ್ಯೇಕವಾಗಿ ಬಲಿದಾನವನ್ನು, ಆವಾಹನೆ ಪೂಜೆಯನ್ನು, 60 ನಾಗನ ಕುಲದವರನ್ನು ನಾವು ಪೂಜಿಸಬೇಕು. ಪದ್ಮ, ಮಹಾಪದ್ಮ, ಗುರಿಕಾ, ಕಂಬಲ, ವಸು, ರೇಣುಕ, ಧೂಮಕೇತು, ಅದೇ ರೀತಿಯಾಗಿ ಮಣಿನಾಗ, ಇಂದ್ರ, ಅಗ್ನಿ, ಯಮಾನಿರತಿ, ವರುಣವಾಯು, ಸೋಮ, ಈಶಾನ, ಲೋಕಪಾಲ ದೇವತೆಗಳು. ಇನ್ನು ಅಷ್ಟೇ ಅಲ್ಲದೆ ನಾಗರು, ಅವರ ಹೆಂಡತಿಯರು, ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಗಂಡು ಮಕ್ಕಳ ಮಕ್ಕಳು, ಸಹಚರರು, ಅನುಚರರು, ಅವರನ್ನೆಲ್ಲ ಕರೆಯಬೇಕು. ದೇವ, ಅಸುರ, ಗಂಧರ್ವ, ಯಕ್ಷ, ರಾಕ್ಷಸ, ಪಿತೃ, ನಾಗ, ಪಿಶಾಚ ಗಣಗಳಲ್ಲಿರುವಂತಹ ನಾಗದೇವರನ್ನೆಲ್ಲ ಕರೆದು ಅವರಿಗೆ ನಾವು ಶರಣಾಗತಿಯ ಸೂಚನೆಯ ಪೂಜೆ, ಕೊನೆಗೆ ದೀಪ ಸಹಿತವಾದ ಮುದ್ರೆ, ಬಲಿದಾನ ಅರ್ಪಣೆ ಮಾಡುವುದರಿಂದ ನಾಗದೇವರು ತೃಪ್ಯಂತಿ, ಎಲ್ಲ ವಿಷಯಗಳು ತೃಪ್ತಿಯನ್ನು ಹೊಂದುತ್ತಾರೆ ಅಂತ ಲೆಕ್ಕ. ಇವಾಗ ನಾವು ಸಂತತಿ ಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದು, ಸಂತತಿಯನ್ನು ದೇವರು ಕೊಟ್ಟಿದ್ದಾರೆ. ಆದ್ರಿಂದ ಇವತ್ತು ಸಂತತಿಯ ಜೊತೆಗೆ ದೇವರನ್ನು ನಾವು ಪ್ರಾರ್ಥನೆ ಮಾಡಿಕೊಂಡು ಸಂತೋಷದಲ್ಲಿ ಕೊಟ್ಟಂತಹ ಸೇವೆಯನ್ನು ಸ್ವೀಕರಿಸಿದಂತಹ ಸ್ವಾಮಿ ಕೊಟ್ಟ ಸಂತತಿಗೂ ಯೋಗಕ್ಷೇಮಂ ವಾಹಮ್ಯಂ, ಮೇಲ್ಕಾಲಕ್ಕೆ ಬೇಕಾದಂತಹ ವಿದ್ಯಾಬುದ್ಧಿ ಧನೇಶ್ವರಿ ಸುದ್ದಿ ನಮಗೂ ಸಕುಟುಂಬಕ್ಕೆ ಯಾವುದೆಲ್ಲ ಬೇಕೋ ನಾಗದೇವರ ಅನುಗ್ರಹ ಅದನ್ನೆಲ್ಲ ಕೊಟ್ಟು ಸಕಲ ರಕ್ಷಣೆ ಮಾಡಿ ಅನುಗ್ರಹಿಸುವಂತ ನಾವು ಭಕ್ತಿಯಲ್ಲಿ ಪ್ರಾರ್ಥನೆ ಮಾಡುದು. ಅಲ್ಲಿ ನಮಸ್ಕಾರ ಮಾಡಿ ಸಮಾಪನಂತಾಯ ಬೇಡಿದೆ ನಾನಿಂದು ನೀ ಅನುಗ್ರಹವ ನೀಡೆಂದು, ನೀ ಅಭಯವ ನೀಡಿಂದು. ನಮಿಸಿದೆ ನಾನಿಂದು ಎಲ್ಲ ರೂಪವು ನೀನೆಂದು, ನೀ ದರ್ಶನ ನೀಡಿಂದು. ಅರಿತಿಗೆ ನಾನಿಂದು ಶ್ರೀ ಅಯ್ಯಪ್ಪ ಸೋದರ ನೀನೆಂದು, ಅಭಯವ ನೀಡಿಂದು. ಕ್ಷೇತ್ರದ ಕುಲ್ದಿರ ಸ್ವಾಮಿ ಸುಬ್ರಾಯೇ ಒಳ್ಳಿದ ಜಿಡೇನ ಅರತೊಂದು. ಕ್ಷೇತ್ರದ ಕುಲ್ದಿರ ಸ್ವಾಮಿ ಸುಬ್ರಾಯೇ ಒಳ್ಳಿದ ಜಿಡೇನ ಅರತೊಂದು. ತುಳುನಾಡ ಮಣ್ಣು. ಶ್ರೀ ಕ್ಷೇತ್ರದ ತಂತ್ರಿಗಳಾದ ರಾಮಕೃಷ್ಣ ತಂತ್ರಿ ಕುಕ್ಕಿಕಟ್ಟೆ ಈ ರೀತಿ ಹೇಳುತ್ತಾರೆ. ಮಯೂರವಾಹನಂ ಶಾಂತಂ ಕಮಲಾಸನ ಸಂಸ್ಥಿತಂ ಶಂಕರಸ್ಯ ಪ್ರಿಯಂ ಸೋನುಂ ಸುಬ್ರಹ್ಮಣ್ಯಂ ನತೋಸ್ಮ್ಯಹಂ. ಉಡುಪಿಗೆ ಕೃಷ್ಣನ ನೆಲವೀಡು ಹೌದು. ಕೃಷ್ಣ ಬಂದ ಮೇಲೆಯೂ ಪ್ರಸಿದ್ಧ, ಕೃಷ್ಣ ಬರುವ ಮೊದಲು ಕೂಡ ಪ್ರಸಿದ್ಧ.
ರೂಪ್ಯಪೀಠ ಅಂತ ಇದಕ್ಕೆ ಹೆಸರು, ಉಡುಪಿ. ಈ ಚಂದ್ರದೇವರು ವಿಶೇಷವಾಗಿ ದೇವರನ್ನು ಒಲಿಸಿಕೊಂಡಂತಹ ಒಂದು ಕ್ಷೇತ್ರ ರೂಪ್ಯಪೀಠ, ಅದಕ್ಕೆ ಉಡುಪಿ ಅಂತ ಹೆಸರು. ಆ ಉಡುಪಿ ಇತಿಹಾಸದಲ್ಲಿ ಕ್ರಿಸ್ತ ಶಕ 4ನೇ ಶತಮಾನ, ಆ ಶತಮಾನದಲ್ಲಿ ರಾಮಭೋಜ ರಾಜ ಅಂತ ಅರಸ ಆಳ್ತಾ ಇದ್ದ. ಅವನು ರಾಜಸೂಯ ಯಾಗವನ್ನು ಮಾಡುವಂಥ ಒಂದು ಸಂದರ್ಭ. ಆವಾಗ ಯಾಗ ಎಲ್ಲ ಮಾಡುವಾಗ ನೇಗಿಲು ಹಾಕಿ ಭೂಮಿಯನ್ನು ಉಳಬೇಕು. ಅಂಥ ಸಂದರ್ಭದಲ್ಲಿ ನೇಗಿಲಿಗೆ ಒಂದು ಸರ್ಪ ಸಿಕ್ಕಿದಂತೆ. ಸರ್ಪ ಸಿಕ್ಕಿ ಅದು ಮೃತವಾಯಿತು. ಭಾಳ ಬೇಸರ ಆಯಿತು ಅವನಿಗೆ. ಯಾಕೆಂದರೆ ಆ ಸರ್ಪ ದೇವರು, ಈ ಕ್ಷೇತ್ರವೇ ಪರಶುರಾಮ ಸೃಷ್ಟಿ, ನಮಗೆ ಆ ಯಜ್ಞಾಸ್ತ್ರವನ್ನು ಕಡಲಿಗೆ ಹಾಕಿ ಅದನ್ನು ಗೋಕರ್ಣ ಮಂಡಲವಾಗಿ ವಿಸ್ತಾರ ಮಾಡಿ ನೀರಿನ ಅಡಿಯ ಲೋಕ ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳ ಎಂಬಂತಹ 7 ಅಧೋಲೋಕಗಳಿಗೆ ಅಧಿಪತಿಯಾದಂಥ ವಾಸುಕಿಗೆ ಆಜ್ಞೆ ಮಾಡಿ ಪರಶುರಾಮ ದೇವರು ಸಮುದ್ರ ರಾಜನಿಗೂ ಕೂಡ ತಿಳಿಸಿ ಸಮುದ್ರವನ್ನು ಹಿಂದೆ ಮಾಡಿ ಜನರಿಗೆಲ್ಲ ದಾನ ಮಾಡಿದ್ದಾರೆ. ಅಂಥ ಒಂದು ದೊಡ್ಡ ಕ್ಷೇತ್ರ. ಅದಕ್ಕೆ ಆ ದಾನ ಮಾಡುವಾಗಲೇ ಪರಶುರಾಮ ದೇವರು ಈ ಜಾಗದಲ್ಲಿ ಸರ್ಪದೇವತೆಗಳಿಗೆ ಅಪಚಾರ ಆಗದ ಹಾಗೆ ಬದುಕಿ ಅಂತ ಹೇಳಿದರು. ಆದ್ದರಿಂದ ಸರ್ಪಗಳಿಗೆ ಎಲ್ಲೆಲ್ಲಿ ನಾವು ಗುಹೆ ಗೋಪುರಗಳುಂಟೋ ಅದಕ್ಕೆ ಪೂಜನೀಯ ಸ್ಥಾನವನ್ನು ಕೊಟ್ಟು ಅವರ ಆವಾಸಕ್ಕೆ ತೊಂದರೆ ಆಗದ ಹಾಗೆ, ಅವರ ಸಂತತಿಗೆ ತೊಂದರೆ ಆಗದ ಹಾಗೆ ಚೆನ್ನಾಗಿ ನಾವು ಪೂಜ್ಯ ಭಾವನೆಯಿಂದ ನಮ್ಮ ಹಿರಿಯರ ಹಾಗೆ ಅವರನ್ನು ನೋಡಿಕೊಳ್ತೇವೆ. ಎಲ್ಲಾದರೂ ಮೃತ ಶರೀರ ಸಿಕ್ಕಿದರೆ ಅದಕ್ಕೆ ಸಂಸ್ಕಾರ ಮಾಡುವುದು ಕೂಡ ಈ ಕ್ಷೇತ್ರದಲ್ಲಿ ಇದೆ. ಸರ್ಪ ಸಂಸ್ಕಾರ ಅಂತ ನಾವು ಹೇಳ್ತೇವೆ. ಅಂತಹ ಹೊತ್ತಿಗೆ ಒಂದು ಯಾಜ್ಞ ಆಗುವಂಥ ಸಂದರ್ಭದಲ್ಲಿ ಈ ರೀತಿ ಒಂದು ಸರ್ಪ ಹತ್ಯೆ ಆಯಿತು ಅಂತ ರಾಮಭೋಜನಿಗೆ ಬೇಸರ ಆದವಾಗ ಆ ಕನಸಿನಲ್ಲಿ ಪರಶುರಾಮ ದೇವರು ಬಂದು ತಿಳಿಸಿದ್ರಂತೆ. ಈ ಊರಿನ ಮಧ್ಯಭಾಗದಲ್ಲಿ ಅನಂತೇಶ್ವರ ದೇವರನ್ನು ಅನಂತಾಸನ ರೂಪ ಲಿಂಗ ರೂಪದಲ್ಲಿ ಆರಾಧನೆ ಮಾಡು. ಅದರ ಆ ಊರಿಗೆ 4 ಮೂಲೆಯಲ್ಲಿ 4 ನಾಗಾಲಯಗಳನ್ನು ದುರ್ಗಾಲಯಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಸರ್ಪ ದುರಿತಕ್ಕೋಸ್ಕರವಾಗಿ 4 ನಾಗಾಲಯ, ತಾಂಗೋಡು, ಮಾಂಗೋಡು, ಅರಿತೋಡು, ಮುಚ್ಚಿಲುಗೋಡು ಅಂತ 4 ಮೂಲೆ. ಕೋಡು ಅಂತಂದರೆ ಮೂಲೆ ಅಂತ. ಆಗ್ನೇಯ ಮೂಲೆಯ ದೇವಸ್ಥಾನ ಮುಚ್ಚಿಲಕೋಡು ಅಂತ ಇದಕ್ಕೆ ಹೆಸರು. ಅಂತ ಮುಚ್ಚಿಲಕೋಡಿನಲ್ಲಿ ದೇವರನ್ನು, ಸುಬ್ರಹ್ಮಣ್ಯ ದೇವರನ್ನು ನಾಗನ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿದ ಐತಿಹ್ಯ ಇದೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಈ ಕ್ಷೇತ್ರಗಳು ಒಳ್ಳೆಯ ರೀತಿಯಿಂದ ಸರ್ಪಕ್ಷೇತ್ರಗಳ ಹಾಗೆ ಬೆಳಗಿ ಸುಬ್ರಹ್ಮಣ್ಯನು ಸೇನಾನಿಯಾಗಿ ರಕ್ಷಣೆಯನ್ನು ಕೊಡ್ತಾನೆ. ಆ ನಾಗದವರನ್ನು ವಿಶೇಷವಾಗಿ ಅನುಗ್ರಹಿಸಿದಂಥ ಸುಬ್ರಹ್ಮಣ್ಯನ ಆರಾಧನೆ ನಡೀತಾ ಇದೆ. ಇದೆಲ್ಲ ವಿಷಯಕ್ಕೂ ಕೂಡ ಈ ಕ್ಷೇತ್ರ ಅತ್ಯಂತ ಪವಿತ್ರವಾದ ಕ್ಷೇತ್ರ. 4 ನಾಗಾಲಯಗಳಲ್ಲಿ ಇದ್ದರೂ ಕೂಡ ಈ ಕ್ಷೇತ್ರ ಅತ್ಯಂತ ಪ್ರಸಿದ್ಧವಾಗಿದೆ. ಇಲ್ಲಿ ಪ್ರತಿನಿತ್ಯವೂ ಕೂಡ ದೇವರಿಗೆ ಪಂಚಾಮೃತಾಭಿಷೇಕ, ಹೋಮಾನ ಕಲಶಾಭಿಷೇಕ, ಅದೇ ರೀತಿಯಾಗಿ ಪೂಜೆ, ಮಧ್ಯಾಹ್ನ ವಿಶೇಷವಾದಂಥ ಸೇವೆಗಳಿದ್ದಾವಾಗ ಪೂಜೆ, ಸಂಜೆ ಹೊತ್ತಿಗೆ ರಾತ್ರಿ ಪೂಜೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಮಂಗಳವಾರ ಇಲ್ಲಿ ವಿಶೇಷ. ಯಾಕೆಂದರೆ ಸಂತಾನಕ್ಕೋ ಅಥವಾ ವಿವಾಹಕ್ಕೆ ಸಂಬಂಧಪಟ್ಟು ಜಾತಕದಲ್ಲಿ ಅಂಗಾರಕ ದೋಷ ಇದ್ದರೆ ಅದನ್ನು ಪರಿಹರಿಸುವವನು ಸುಬ್ರಹ್ಮಣ್ಯ ಅಂತಿದೆ. ಯಾಕೆಂದರೆ ಆ ಅಂಗಾರಕನಿಗೆ ಪ್ರತಿದೇವತೆಯೇ ಸುಬ್ರಹ್ಮಣ್ಯ. ಆ ಮಂಗಳವಾರದ ದಿವಸ ಇಲ್ಲಿ ತೊಗರಿಬೇಳೆ ಸೇವೆಯ ಸಮರ್ಪಣೆ ಆಗ್ತದೆ. ಎಲ್ಲರೂ ಆ ಸೇವಾರ್ಥಿಗಳು ಅವರವರ ಇಷ್ಟಾರ್ಥವನ್ನು ದೇವರಲ್ಲಿ ಬೇಡಿಕೊಂಡು 7 ವಾರವೋ 12 ವಾರವೋ 21 ವಾರವೋ ಅವರ ಅಭೀಷ್ಟ ಸಿದ್ಧಿ ಆಗುವವರೆಗೆ ಮಾಡ್ತಾರೆ. ದೇವರು ಆ ಎಲ್ಲ ಅಭೀಷ್ಟವನ್ನು ಚೆನ್ನಾಗಿ ನೆರವೇರಿಸಿ ವಿವಾಹ, ಸಂತತಿ, ಆರೋಗ್ಯ, ವಿದ್ಯೆಗೆ ಸಂಬಂಧಪಟ್ಟಂಥ ವಿಷಯ ಎಲ್ಲ ವಿಷಯಕ್ಕೂ ಕೂಡ ಈ ದೇವರು ಆ ಸೇವೆಗಳಿಂದ ಸಂತೋಷದಿಂದ ಅನುಗ್ರಹವನ್ನು ಮಾಡಿದಂತಹ ಸಾವಿರಾರು ನಮಗೆ ಅನುಭವಗಳಿದೆ. ಅದೇ ರೀತಿಯಾಗಿ ಮಂಗಳವಾರ ದಿವಸವೂ ಕೂಡ ಸಾವಿರಾರು ಜನ ಬಂದು ಆ ಸೇವೆಯನ್ನು ಕೊಟ್ಟು ಕೃತಾರ್ಥರಾಗ್ತಾರೆ. ಜೊತೆಗೆ ಬೇರೆ ಬೇರೆ ಸೇವೆಗಳು ಇಲ್ಲಿ ನಡೀತದೆ. ವಿಶೇಷವಾಗಿ ಇಲ್ಲಿ ಗ್ರಹಚಾರಕ್ಕೆ ಸಂಬಂಧಪಟ್ಟಾವಾಗ ಸಂಧಿ ಶಾಂತಿ ವಿಶೇಷ ಫಲಪ್ರದ. ಕುಜರಾಹು ಸಂಧಿ, ರಾಹು ಬೃಹಸ್ಪತಿ. ಯಾಕೆಂದರೆ ಆ ನಾಗನಿಗೂ ಕುಜನಿಗೂ ಸಂಬಂಧಪಟ್ಟಂತೂ ಕ್ಷೇತ್ರ ಆದ್ದರಿಂದ ಈ ಸಂಧಿ ಶಾಂತಿಗಳು ಫಲಪ್ರದ. ಅದೇ ರೀತಿಯಾಗಿ ಈ ಕ್ಷೇತ್ರದಲ್ಲಿ ಮೂಲಸ್ಥಾನ ಅಂತಿದೆ, ಪ್ರಾಕೃತಿಕವಾದ ಬನ. ವಾಸ್ತು ವಿಧಾನ ಪ್ರಕಾರವಾಗಿ ಇದು ಕ್ಷೇತ್ರ ಪ್ರಾಕೃತಿಕವಾಗಿಯೇ ವಾಸ್ತು ವಿಧಾನದಲ್ಲಿದೆ. ಯಾಕೆಂದರೆ ಈಶಾನ್ಯ ಭಾಗದಲ್ಲಿ ಕೆರೆ, ಪೂರ್ವಭಾಗಕ್ಕೆ ತಗ್ಗು, ಮೂಲಸ್ಥಾನ ಎದುರು ಭಾಗದಲ್ಲಿ,
ದಕ್ಷಿಣ ಎತ್ತರ, ಪಶ್ಚಿಮ ಎತ್ತರ, ಪ್ರಶಾಂತವಾದ ವಾತಾವರಣ ಇದೆಲ್ಲವೂ ಕೂಡ ಈ ಸಾನ್ನಿಧ್ಯದ ಪಾವಿತ್ರ್ಯವನ್ನು ಹೆಚ್ಚಿಸಿದೆ. ಇಂಥ ಕ್ಷೇತ್ರದಲ್ಲಿ ಆಶ್ಲೇಷ ಬಲಿದಾನ ಸೇವೆಯು ಅತ್ಯಂತ ಶ್ರೇಷ್ಠ. ಪ್ರತಿ ಆಶ್ಲೇಷ ನಕ್ಷತ್ರ ಸಂಜೆ ಹೊತ್ತಿಗೆ ಬರುವಾಗ ಆ ಸಂಜೆಯ ಹೊತ್ತಿಗೆ ಸಾಮೂಹಿಕ ಆಶ್ಲೇಷ ಬಲಿದಾನ ನಡೀತಾರೆ. ನೂರಾರು ಜನ ಬಂದು ಆ ಸೇವೆಯಲ್ಲಿ ಪಾಲ್ಗೊಂಡು ಸಂಪತ್ತನ್ನೆಲ್ಲ ಪಡೆದಂತಹ ಅನುಭವ ಇದೆ. ಅದೇ ಪ್ರಕಾರವಾಗಿ ಈ ಕ್ಷೇತ್ರದಲ್ಲಿ ವರ್ಷದಲ್ಲಿ ಷಷ್ಠಿ ಮಹೋತ್ಸವ ನಡೀತದೆ. ಸ್ಕಂದ ಷಷ್ಠಿಯ ದಿವಸ ದೇವರಿಗೆ ಉತ್ಸವ ಪೂರ್ವಭಾವಿಯಾಗಿ ರಥ ಆರೋಹಣಾದಿಗಳು ಎಲ್ಲ ನಡೀತಾರೆ. ರಥೋತ್ಸವ ಸೇವೆ ನಡೀತಾರೆ. 10,000 ಜನಕ್ಕೂ ಕೂಡ ಮಿಕ್ಕಿ ಅನ್ನದಾನ ನಡೀತದೆ. 1,00,000ಕ್ಕೂ ಹೆಚ್ಚಿಗೆ ಜನ ಇಲ್ಲಿಗೆ ಬಂದು ದೇವರ ದರ್ಶನವನ್ನು ಮಾಡಿ ಪುನೀತರಾಗ್ತಾರೆ. ಅದರ ಪೂರ್ವಭಾವಿಯಾಗಿಯೂ ಕೂಡ ದೇವರಿಗೆ 108 ಆರತಿ ಸೇವೆ, ತುಲಾಭಾರ ಸೇವೆಗಳು, ಉಗ್ರಾಣ ಮುಹೂರ್ತ, ಗಣಯಾದಿ ಯಾಗಾದಿಗಳು ಇದೆಲ್ಲ ಪೂರ್ವಭಾವಿಯಾಗಿ ನಡೆದರೆ ಮತ್ತೆ ಪುನಃ ಅವಭೃತ ದೇವರು ಇಡೀ ಊರಿಗೆ ಸಂಚಾರ ಮಾಡಿ ಅಲ್ಲಿ ಅನುಗ್ರಹ ಮಾಡ್ತಾರೆ. ಕಟ್ಟೆಗಳಲ್ಲಿ ಕೂತು ವಸಂತಾರಾಧನೆ ನಡೀತಾರೆ. ಅದೇ ರೀತಿ ಷಷ್ಠಿ ಮಹೋತ್ಸವ ಸಂಪ್ರೋಕ್ಷಣೆಯ ನಂತರ ಪ್ರತಿನಿತ್ಯವೂ ವಿಶೇಷ ಪೂಜೆ ಮಾಡಿ ಕಿರುಷಷ್ಠಿಯ ದಿವಸ 1000 ಸಹಸ್ರ ಕದಳಿಯಾಗ ಪ್ರಾತಃ ಕಾಲದಲ್ಲಿ ನಡೀತಾರೆ. ಸಾವಿರಾರು ಬಾಳೆಗಳಿಂದ ಸಹಸ್ರನಾಭೆಯಿಂದ ದೇವರಿಗೆ ಆಹುತಿ. ಅದೇ ಪ್ರಕಾರ ಒಂದು 10,000ಕ್ಕೂ ಹೆಚ್ಚಿಗೆ ಬಾಳೆಹಣ್ಣಿನ ಸಮರ್ಪಣೆ ನಡೀತದೆ. ಆ ದಿವಸ ದೇವರ ಹತ್ರ ಬಂದು ಅದನ್ನು ಅರ್ಪಿಸಿ ಆ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ತಾರೆ. ಊರು ಪರ ಊರುಗಳಲ್ಲಿ ಎಲ್ಲರ ಕಡೆಯಲ್ಲಿ ಕೂಡ ವ್ಯಾಪಿಸಿದ್ದಾರೆ ಭಕ್ತರು. ಅವರೆಲ್ಲರೂ ಕೂಡ ಅವರವರ ಶಕ್ತಿಯನುಸಾರವಾಗಿ ದೇವರನ್ನು ಭಕ್ತಿಯನ್ನು ಮಾಡಿಕೊಂಡು ಶಕ್ತಿಗೆ ಮೀರಿ ಆ ದೇವರ ಸನ್ನಿಧಾನದಲ್ಲಿ ಪರಮಪೂಜ್ಯ ವಿಶ್ವೇಶ ತೀರ್ಥ ಶ್ರೀಪಾದರು ಮತ್ತು ವಿಶ್ವಪ್ರಸನ್ನ ತೀರ್ಥರು ಶ್ರೀಪಾದರು ಈ ಕ್ಷೇತ್ರದ ಪ್ರಧಾನವಾದಂತಹ ಎಲ್ಲ ಜೀರ್ಣೋದ್ಧಾರಕ್ಕೆ ಗೌರವ ಅಧ್ಯಕ್ಷರಾಗಿ ಆಶೀರ್ವಾದ ಮಾಡಿದ್ದಾರೆ. ಅವರು ಬಹಳಷ್ಟು ದನಗಳನ್ನೆಲ್ಲ ಇದಕ್ಕೆ ಅರ್ಪಣೆ ಮಾಡಿ ಈ ಕ್ಷೇತ್ರದ ಬೆಳವಣಿಗೆಗೆ ತುಂಬ ಅವರ ಅನುಗ್ರಹ ಇದೆ. ಅವರ ಜೊತೆಗೆ ಎಲ್ಲ ದಾನಿಗಳು ಕೂಡ ಬಂದು ಅವರವರ ಸೇವೆಯನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ ದೇವರ ಅನುಗ್ರಹಿಸ್ತಾ ಈ ಕ್ಷೇತ್ರ ಬೆಳಗ್ತಾ ಇದೆ. ಅದೇ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ಸಂತತಿಗೆ ಇವತ್ತಿನ ದಿವಸವೂ ಕೂಡ ಗಂಡು ಸಂತತಿಗೆ ವಿಶೇಷವಾಗಿ ಪ್ರಾರ್ಥನೆ ಮಾಡಿದಂತಹ ಸೇವೆ ದೇವರು ಅನುಗ್ರಹಿಸಿದ್ದಾರೆ. ಅದೇ ಪ್ರಕಾರವಾಗಿ ಆಶ್ಲೇಷ ಬಲಿದಾನ ಸೇವೆ ಸಂತೋಷ ನಡೆಸಿದ್ದಾರೆ. ಇದೇ ರೀತಿ ಹಲವಾರು ಬಗೆಯ ಏನೇನು ಇಷ್ಟಾರ್ಥಗಳು ಬೇಕು ಅದನ್ನೆಲ್ಲ ಪರಿಪೂರ್ಣ ಮಾಡಿ ದೇವರು ನಮಗೆಲ್ಲರೂ ಕೂಡ ಮಂಗಲವನ್ನು ಮಾಡ್ತಾ ಇದ್ದಾನೆ. ಇಂಥ ದೇವರಿಗೆ ಮತ್ತೊಮ್ಮೆ ನಾವು ನಮನಗಳನ್ನು ತಿಳಿಸ್ತಾ ದೇವರ ಮೂಲಕ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಅವರವರ ಇಷ್ಟಾರ್ಥವೂ ಕೂಡ ಈಡೇರಲಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ತೇವೆ. ದೇವಸ್ಥಾನ ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಪೇಜಾವರ ಮಠಕ್ಕೆ ಸಂಬಂಧಪಟ್ಟ ದೇವಾಲಯವಾಗಿದೆ. ಈ ದೇವಸ್ಥಾನದಲ್ಲಿ ನಡೆಯುವ ಷಷ್ಠಿ ಮಹೋತ್ಸವ ಹಾಗೂ ಶ್ರೀಮನ್ ಮಹಾರಥೋತ್ಸವ ವಿಶೇಷವಾಗಿದೆ. ಪರಮಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥರ ಮಾರ್ಗದರ್ಶನದಲ್ಲಿ ಈ ದೇವಸ್ಥಾನ ಮುನ್ನಡೆಸಲ್ಪಡುತ್ತಿದೆ. ಶ್ರೀ ಕ್ಷೇತ್ರದ ಎದುರಿನಲ್ಲಿ ಪುಷ್ಕರಣಿಯನ್ನ ನೋಡಬಹುದು.
ಅದರ ಪಕ್ಕದಲ್ಲಿಯೇ ಶ್ರೀದೇವರ ಮೂಲಸ್ಥಾನವಾದ ನಾಗಬನವನ್ನ ಕಾಣಬಹುದು. ಈ ಬನದಲ್ಲಿಯೇ ರಕ್ತೇಶ್ವರಿ, ನಂದಿಗೋಣ, ಬ್ರಹ್ಮರನ್ನು ಕಾಣಬಹುದು. ಶ್ರೀ ಕ್ಷೇತ್ರದ ಗರ್ಭಗುಡಿಯಲ್ಲಿ ಶ್ರೀ ಸುಬ್ರಹ್ಮಣ್ಯ ದೇವರನ್ನ ನೋಡಬಹುದಾಗಿದೆ. ಶ್ರೀದೇವರ ಸನ್ನಿಧಿಯಲ್ಲಿ ನಾಗದೋಷ ಪರಿಹಾರಕ್ಕೆ ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ, ಅಂಗಾರಕ ದೋಷ ಶಾಂತಿ ಮತ್ತು ನವಗ್ರಹ ಶಾಂತಿ ಮೊದಲಾದ ಗ್ರಹಚಾರ ಶಾಂತಿ, ಸಂಧಿ ಶಾಂತಿ, ಕಾಳಸರ್ಪ ದೋಷ ಪರಿಹಾರ, ವಿವಾಹ, ಸಂತಾನ ಸಂಬಂಧ ಪೂಜೆಯನ್ನ ಈ ಕ್ಷೇತ್ರದಲ್ಲಿ ನಡೆಸಲಾಗುತ್ತದೆ. ಪುರಾತನ ದೇವಸ್ಥಾನದಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ದೇವರು ಬೇಡಿದ ವರವನ್ನ ಕರುಣಿಸುವ ದೇವರೆಂದೇ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಷಷ್ಠಿ ಮಹೋತ್ಸವದ ವಿಶೇಷ. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ. ಸಹ ಪ್ರಾಯೋಜಕರು ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ ರವರ ಡಬಲ್ ಸ್ಟಾರ್ ಹಾಗೂ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ. ಶಾಲಿಮಾರ್ ಗೋಲ್ಡ್, ಕರ್ನಾಟಕದ ಅತ್ಯಂತ ರುಚಿಕರವಾದ ಚಹಾ. ಕರ್ನಾಟಕದಲ್ಲಿ ಎಲ್ಲೇ ಹೋದ್ರೂ ಅದೇ ಸ್ವಾದ ಮತ್ತು ಸುವಾಸನೆ ಯಾವಾಗಲೂ ಒಂದೇ ತರ ಇರುತ್ತೆ. ತಾಮ್ರಗೌಡ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ, ಪ್ರಕೃತಿಯ ಕಾಳಜಿಗೆ. ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ.